ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಫುಲ್ ರಶ್. ತಟ್ಟೆ ಇಡ್ಲಿ. ನಾವು ಈಗ ಇಲ್ಲಿಂದ ಒಂದು ಮಂಡ್ಯಗೆ ಹೋಗ್ತಿದ್ದೆ. ಮಂಡ್ಯ ಮದ್ದೂರು ಜಿಲ್ಲೆ ಅಂತೇಳಿ. ಅಲ್ಲಿ ಹೋಗೋ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋ ತಟ್ಟೆ ಇಡ್ಲಿ. ಆಲ್ಮೋಸ್ಟ್ ನಾವೀಗ ಇಲ್ಲಿ ಮಂಡ್ಯದಲ್ಲಿ ರೀಚ್ ಆಗಿದ್ದೇವೆ. ಮದ್ದೂರಲ್ಲಿ ಇದು ರಾಘವೇಂದ್ರ ಸ್ವಾಮಿ ಚರ್ಚ್ ಇದೆ. ಇಲ್ಲಿ ಇವತ್ತು ಹಬ್ಬ. ಇವತ್ತು ಇಲ್ಲೆಲ್ಲ ತುಂಬ ಪವಾಡ ಎಲ್ಲ ನಡೀತದೆ. ತುಂಬ ಜನರು ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಇಲ್ಲಿ. ನಾನು ಫಸ್ಟ್ ಟೈಮ್ ಬರೋದು. ಮಂಡ್ಯ ಜಿಲ್ಲೆಯಲ್ಲಿ ಇರೋದು ಇದು ಮದ್ದೂರು ಅಂತೇಳಿ. ಸಾವಿರದ 1984 ಇಸವಿ ಮೇ ತಿಂಗಳ ಕೊನೆಯ ದಿನಗಳು. ಯೇಸು ಸಭೆಗೆ ಸೇರಿದಂಥ ನಾವು 8-9 ಮಂದಿ ಬ್ರದರ್ಸ್ರವರು ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಪೂನಾ ನಗರಕ್ಕೆ ಹೋಗಬೇಕಾಗಿತ್ತು. ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಸೇರಿದೆವು. 4 ಗಂಟೆಗೆ ನಮಗೆ ಉದ್ಯಾನ್ ಎಕ್ಸ್ಪ್ರೆಸ್ ಅದನ್ನು ಹತ್ತಬೇಕಾಗಿತ್ತು ಪೂನಾಕ್ಕೆ ಹೋಗುವುದಕ್ಕೆ. ನಾವು ಸಮಯಕ್ಕೆ ಸರಿಯಾಗಿ ಬಂದಂಥ ರೈಲು ಗಾಡಿಯನ್ನು ಹತ್ತಿದೆವು. ನಮ್ಮ ಲಗೇಜನ್ನು ಇಡಬೇಕಾದಂಥ ಸ್ಥಳದಲ್ಲಿ ಇಟ್ಟೆವು. ಒಂದೇ ಸ್ಥಳದಲ್ಲಿ ನಮಗೆ ಸೀಟ್ ಸಿಕ್ಕಿತ್ತು. 8-9 ಮಂದಿ ನಾವು ಒಂದೇ ಸ್ಥಳದಲ್ಲಿ ಒಂದೇ ಕಂಪಾರ್ಟ್ಮೆಂಟ್ನಲ್ಲಿದ್ದೆವು. ಗಾಡಿ ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಮುಂದಕ್ಕೆ ಹೋಯಿತು. ಸುಮಾರು ಮಕ್ಕಳು ಆಚೆ ಈಚೆ ಓಡಾಡ್ತಾ ಇದ್ರು, ಆಟ ಆಡ್ತಾ ಇದ್ರು. ಏನೋ ಗಲಭೆ, ಮಕ್ಕಳ ಶಬ್ದ. ಇದರ ಮಧ್ಯೆ ನಾವು ಯೋಚನೆ ಮಾಡಿದೆವು, ನಾವು ಸ್ವಲ್ಪ ಕೂತ್ಕೊಂಡು ಈ ಕಾರ್ಡ್ಸನ್ನು ಇಸ್ಪೀಟನ್ನು ಆಡೋಣ ಅಂತ ಹೇಳಿ ನಾವು ಕೊಂಡು ಹೋದಂಥ 2 ಪ್ಯಾಕೆಟನ್ನು ಹೊರಗೆ ತೆಗೆದೆವು. ಸುಮಾರು 4 ಮಂದಿ ಆಟವನ್ನು ಪ್ರಾರಂಭ ಮಾಡಿದರು. ನಾವಂತೂ ಅವರ ಪಕ್ಕದಲ್ಲಿ ಕೂತು ಆ ಆಟವನ್ನು ನೋಡ್ತಾ ಇದ್ದೆವು. ನಾವು ಸ್ವಲ್ಪ ತಿಂಡಿಯನ್ನು ತೆಗೆದುಕೊಂಡು ಹೋಗಿದ್ದೆವು. ಸ್ವಲ್ಪ ಚೂಡ ಪೇಡವನ್ನು ಈ ಪೇಪರ್ ಪ್ಲೇಟ್ನಲ್ಲಿ ಹಾಕಿ ನಾವು ತಿಂತಾ ಇದ್ದೆವು, ಆಟ ಆಡ್ತಾ ಇದ್ದೆವು. ಮಕ್ಕಳ ಓಡಾಟ. ಒಂದೇ ಸಮನೆ ಏನೋ ನಿಶಬ್ದವಾಯಿತು. ಮಕ್ಕಳು ತಮ್ಮ ತಾಯಂದಿರ ತೊಡೆ ಮೇಲೆ ಸೇರಿಕೊಂಡ್ರು. ಜನರೆಲ್ಲರೂ ಮಾತಾಡುವುದನ್ನು ನಿಲ್ಲಿಸ್ಬಿಟ್ರು. ಒಂದೇ ಸಮನೆ 2 ನಾಯಿಗಳು, ದೊಡ್ಡ ಅಲ್ಸೇಷಿಯನ್ ನಾಯಿಗಳು ಒಳಗೆ ಬಂದವು. ಅದರ ಹಿಂದಕ್ಕೆ ಸುಮಾರು 4-5 ಮಂದಿ ಪೊಲೀಸರು. ಆ ನಾಯಿಗಳು ಮೂಸುವ ನಾಯಿಗಳು, ಸ್ನಿಫರ್ ಡಾಗ್ಸ್. ಹತ್ತಿರಕ್ಕೆ ಬಂದು ನಮ್ಮ ಪಕ್ಕದಲ್ಲಿ ಬಂದು ನಮ್ಮ ತಟ್ಟೆಯಲ್ಲಿದ್ದಂಥ ತಿಂಡಿಯನ್ನು ಸ್ವಲ್ಪ ಮೂಸಿ ನೋಡಿತು. ಯಾವುದಕ್ಕೂ ಬಾಯಿ ಹಾಕದೆ, ಯಾವುದನ್ನ ತಿನ್ನದೆ ಅವುಗಳು ಮುಂದಕ್ಕೆ ಹೋದವು. ಇನ್ನೊಂದು ಕಂಪಾರ್ಟ್ಮೆಂಟನ್ನು ಸೇರಿದವು. ಅವರ ಜೊತೆಯಲ್ಲಿದ್ದಂಥ ಬೆನ್ನಟ್ಕೊಂಡು ಹೋದಂಥ ಈ ಪೊಲೀಸರು ಮುಂದಕ್ಕೆ ಹೋದರು. ಹೀಗೆ ಅವರು ಮುಂದಕ್ಕೆ ಹೋದ ನಂತರ ಕುಳಿತಿದ್ದಂಥ ನಾನು ಯೋಚನೆ ಮಾಡುವುದಕ್ಕೆ ಹತ್ತಿದೆ. ನೋಡಿ, ಈ ನಾಯಿಗಳು ವಿಶೇಷವಾದಂಥ ನಾಯಿಗಳು. ನಮ್ಮ ನಾಯಿಗಳನ್ನು ಒಳಗೆ ಬಿಟ್ಟಿದ್ರೆ ಅಲ್ಲಿ ಅಷ್ಟೊಂದು ಏನಾದರೂ ತಿಂಡಿ ಇದ್ದಿದ್ರೆ ಖಂಡಿತವಾಗಿಯೂ ಸ್ವಲ್ಪ ತಿಂದು ಹೋಗ್ತಾ ಇದ್ದು. ಇವುಗಳಂತೂ ಯಾವುದನ್ನ ಮುಟ್ಟದೆ ಮೂಸಿ ಮುಂದಕ್ಕೆ ಹೋದವಲ್ವಾ? ಯಾಕೆ ಎಂಬಂತ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಎದ್ದಿತು. ಯಾಕೆ ಈ ನಾಯಿಗಳು ಹೀಗೆ?
ಯಾಕೆಂದರೆ ಈ ನಾಯಿಗಳಿಗೆ ತಮ್ಮ ಯಜಮಾನನು ಒಂದು ಸ್ಪಷ್ಟವಾದ ಆದೇಶವನ್ನ ಕೊಟ್ಟಿದ್ದಾನೆ. ಆಗ ತಾನೇ ಏನೋ ಸುದ್ದಿ ಹರಡಿತ್ತು, ಈ ರೈಲು ಗಾಡಿಯಲ್ಲಿ ಸ್ಫೋಟನೆ ಆಗದೇ ಇರುವಂತ ಬಾಂಬ್ಗಳು ಸಾಗಾಟ ಆಗ್ತಾ ಇವೆ ಎಂಬುದಾಗಿ ಯಾರು ದೂರು ಕೊಟ್ಟಿದ್ದರು. ಅದನ್ನ ಅವರು ತಿಳಿದು ಈ ನಾಯಿಗಳನ್ನ ಒಳಗೆ ಬಿಟ್ಟಿದ್ರು. ಆ ಬಾಂಬ್ಗಳು ಎಲ್ಲಿದ್ದಾವೆ, ಸ್ಫೋಟನೆ ಆಗದಿರುವಂತಹ ಬಾಂಬ್ಗಳು ಎಲ್ಲಿದ್ದಾವೆ ಎಂಬುದಾಗಿ ಹುಡುಕಿ ತೆಗೆಯಿರಿ ಎಂಬಂತ ಆದೇಶವನ್ನ ನೀಡಿ ಈ ನಾಯಿಗಳನ್ನ ಒಳಗೆ ಬಿಟ್ಟಿದ್ರು. ಆ ನಾಯಿಗಳಿಗಂತೂ ಸ್ಪಷ್ಟವಾಗಿ ತಿಳಿದಿತ್ತು ತಮ್ಮ ಕೆಲಸ ಏನು, ತಮ್ಮ ಕಾರ್ಯ ಏನು. ತಿನ್ನುವುದಕ್ಕೆ ನಮ್ಮನ್ನ ಬಿಟ್ಟಿಲ್ಲ, ಆ ಬಾಂಬ್ಗಳನ್ನು ಹುಡುಕುವುದಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ ಎಂಬಂತ ಸಂದೇಶ ಸ್ಪಷ್ಟವಾಗಿತ್ತು. ಅದಕ್ಕಾಗಿ ಯಾವುದನ್ನೂ ತಿನ್ನದೆ ಅವುಗಳು ಮುಂದಕ್ಕೆ ಹೋದವು. ನಮ್ಮ ನಾಯಿಗಳಂತೂ ಖಂಡಿತವಾಗಿ ಅಲ್ಲೇ ಉಳಿತಾ ಇದ್ವು. ತಿಂದು ಆರಾಮವಾಗಿ ಅಲ್ಲೇ ಮಲಗ್ತಾ ಇದ್ದುವೋ ಏನೋ. ಪ್ರಿಯ ಸಹೋದರ ಸಹೋದರಿಯರೇ, ಇಬ್ಬರು ವ್ಯಕ್ತಿಗಳನ್ನ ನಾವು ಇವತ್ತು ಸ್ಮರಿಸ್ತಾ ಇದ್ದೇವೆ. ಸಂತ ಜೋಸೆಫರು, ಕಾರ್ಮಿಕ ಸಂತ ಜೋಸೆಫರು ಒಂದು ಕಡೆಯಲ್ಲಿ, ಮತ್ತೊಂದೆಡೆಯಲ್ಲಿ ಈ ಪುಣ್ಯ ವ್ಯಕ್ತಿ ರಾಜೇಂದ್ರ ಸ್ವಾಮಿ. ಇಬ್ಬರಲ್ಲಿನೂ ಕೂಡ ಒಂದು ಸ್ಪಷ್ಟವಾದ ಸಂದೇಶ ಅವರಿಗೆ ಸಿಕ್ಕಿತ್ತು. ಸೈಂಟ್ ಅವರು ಇಲ್ಲಿ ಡೆತ್ ಆಗಿದ್ದು, ಇಲ್ಲಿಂದ ಎಲ್ಲ ಅವರು ಈ ಮಣ್ಣನ್ನೆಲ್ಲ ತಗೊಂಡು ಹೋಗ್ತಾರೆ. ತುಂಬ ಮಣ್ಣಿನಿಂದ ತುಂಬ ಅದ್ಭುತ ಎಲ್ಲ ಅವಾರ್ಡ ಎಲ್ಲ ಆಗುತ್ತೆ. ಹಾಗೆಯೇ ಇಲ್ಲಿ ಹರಕೆ ಕೊಟ್ಟವರೆಲ್ಲ ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಎಲ್ಲ ಗೆಸ್ಟ್ಗಳಿಗೆಲ್ಲ ಇಲ್ಲಿ ಬಡಿಸ್ತಾರೆ. ಹಾಗೆಯೇ ಅಲ್ಲಿಂದ ಚರ್ಚಿತ್ತ ಬಂದು ಇಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಬಸಪ್ಪನ ಗದ್ದುಗೆ ಮಂಟಪ, ಕಾಲಭೈರೇಶ್ವರ ದೇವಸ್ಥಾನ ಇದು. ಇದೆ ಕೆರೆ, ನೀರೆಲ್ಲ ಗಲೀಜು ಮಾಡಿಟ್ಟವ್ರೆ ಇಲ್ಲೆಲ್ಲ. ಚೆನ್ನಾಗಿದೆ ಸುತ್ತಮುತ್ತಲ ಹಳ್ಳಿ, ಮಂಡ್ಯ ನೋಡಿ. ಇಲ್ಲಿ ಎತ್ತಿನ ಗಾಡಿ, ಇಲ್ಲೊಂದು ಈಶ್ವರನ ಮೂರ್ತಿ ಇದೆ, ಎತ್ತುಗಳು, ಗೊಬ್ಬರ. ಏನಿದೆ? ರಾಗಿ ಒಣಸ್ಲಿಕ್ಕ. ಪ್ರಾರ್ಥನೆ ಮಾಡಿ. ಹಾಗೆಯೇ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.